ಬಿಜೆಪಿ ಮುಖಂಡರ ನಡುವೆ ಹೊಡೆದಾಟ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ಎಂಎಲ್ಸಿ ಕಿಶೋರ್ ಬೊಟ್ಯಾಡಿಯಿಂದ ಪುತ್ತೂರು ಗ್ರಾಮಾಂತರ ಮಂಡಲ ಅಧ್ಯಕ್ಷರಿಗೆ ಹಲ್ಲೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ಆದರೆ ಇದು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ. ಯಾವ ಕಾರಣಕ್ಕೆ ಈ ರೀತಿಯ ಸುಳ್ಳು ಸುದ್ದಿ ಹರಿದಾಡುತ್ತಿದ್ದಾರೆ ಎಂದು ಅರ್ಥವಾಗುತ್ತಿಲ್ಲ. ಇವತ್ತು ಪುತ್ತೂರಿನಲ್ಲಿ ತಿರಂಗ ಯಾತ್ರೆ ಕಾರ್ಯಕ್ರಮ ನಡೀತಾ ಇದೆ. ಹೀಗಿರುವಾಗ ತಿರಂಗ ಯಾತ್ರೆ ಕಾರ್ಯಕ್ರಮ ಯಶಸ್ವಿ ಆಗುವುದನ್ನು ತಡೆಯಲು ಈ ರೀತಿಯ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಕಿಶೋರ್ ಬೊಟ್ಯಾಡಿ ಮತ್ತು ನನ್ನ ಗೆಳೆತನ ಬಾಲ್ಯದ ಗೆಳೆತನವಾಗಿದೆ. ನಾವಿಬ್ಬರು ಬಿಜೆಪಿ ಪಕ್ಷಕ್ಕಾಗಿ ಯಾವ ರೀತಿ ಬೇಕಾದರೂ ಕೆಲಸ ಮಾಡ್ತೇವೆ. ತಿರಂಗ ಕಾರ್ಯಕ್ರಮದಲ್ಲೂ ನಾವಿಬ್ಬರು ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಎಂದು ಪುತ್ತೂರು ಗ್ರಾಮಾಂತರ ಮಂಡಳ ಅಧ್ಯಕ್ಷ ದಯಾನಂದ್ ಉಜ್ರೆಮಾರ್ ಹೇಳಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿಯನ್ನ ಕೆಲವು ಸಹಿಸಲಾಗದಂತ ಕೆಲವು ವ್ಯಕ್ತಿಗಳು ಈ ರೀತಿಯನ್ನು ಪಸರಿಸಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಆದರೆ ಆ ರೀತಿ ಯಾವುದೇ ಯೋಚನೆಗಳನ್ನು ಈ ವಿಚಾರದಲ್ಲಿ ನೀವು ತರಬೇಡಿ. ಇದೊಂದು ರಾಷ್ಟ್ರಭಕ್ತಿಯ ರಾಷ್ಟ್ರ ಧ್ವಜಕ್ಕೆ ಕೊಡುವಂಥ ಕಾರ್ಯಕ್ರಮ. ಕಿಶೋರನ್ನ ಮತ್ತು ನಾನು ಬಾಲ್ಯದಿಂದ ಅನೇಕ ಬಾರಿ ಈ ರೀತಿ ನಾವು ಮಾತಾಡಿಕೊಂಡಿರ್ತೇವೆ. ಇದು ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಜನರದ್ದು. ಹಾಗಾಗಿ ಎಲ್ಲ ಜನರು ಇವತ್ತು ಅತ್ಯಂತ ಬುದ್ಧಿವಂತರು. ಇದೆಲ್ಲವನ್ನ ಸತ್ಯ ಯಾವುದು, ಇದಕ್ಕೆ ವಿರುದ್ಧವಾದ ವಿಚಾರ ಏನು ಅನ್ನೋದನ್ನು ತಿಳ್ಕೊಳ್ಳುವಷ್ಟು ಎಲ್ಲರೂ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಸರಿಸುಮಾರು ನಾನು ಮತ್ತು ಕಿಶೋರನ್ನ ಬಾಲ್ಯದಿಂದಲೇ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಎಷ್ಟೋ ಸಾರಿ ಇದೇ ರೀತಿ ಮಾತಾಡಿಕೊಂಡು ಇರ್ತೇವೆ. ಇದನ್ನೇ ಯಾವ ರೀತಿ ಇವತ್ತಿನ ಯಾಕೆ ಈ ರೀತಿಯ ಸಮಾಜದ ಬಂಧುಗಳು ಇದನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನಮಗೂ ಒಂದಷ್ಟು ಈ ರೀತಿ ಆಗ್ತಾ ಇದೆಯಲ್ಲ ಯಾಕೆ ಅಂತ ಹೇಳೋದ್ರ ಬಗ್ಗೆ ನಮಗೂ ಒಂದಷ್ಟು ಸಂಶಯಗಳು ಕಾಣ್ತಾ ಉಂಟು. ಯಾವುದು ನಡೀಲಿಲ್ಲ ಅಂತದ್ದು ಯಾವುದು ನಡೀಲಿಲ್ಲ.